ಹಾಯ್ ಫ್ರೆಂಡ್ಸ್, ನಾವಿವತ್ತು ಜನಾರ್ದನ ಟೆಂಪಲ್ ಎರ್ಮಲ್ಗೆ ಬಂದಿದ್ದೇವೆ. ಹಾಗೆ ನಾಳೆ ಇಲ್ಲಿ ಒಂದು ಫಂಕ್ಷನ್ ಉಂಟಂತೆ. ಅದಕ್ಕೆ ಈಗಾಗಲೇ ಅಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಹೇಗೆ ಮಾಡ್ತಾರೆ ಅಂತ ನೀವು ಕೂಡ ಬಂದು ನೋಡಿ. ಫ್ರೆಂಡ್ಸ್ ಹೇಳಿದಾಗೆ ನಾಳೆ ಒಂದು ಫಂಕ್ಷನ್ ಉಂಟು. ಸೊ ನಾವಿವಾಗ ಒಂದು ದೇವರ ದರ್ಶನ ಪಡೆದು ಹೊರಗಡೆ ಬಂದ್ವಿ. ಒಂದು ರೌಂಡ್ ಹೋಗಿ ಹಾಲ್ ಹೋಗಿ ನೋಡ್ಕೊಂಡು ಬರೋಣ ಅಂತ, ಹೇಗೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಕೂಡ ತೋರಿಸ್ತೇವೆ. ಬನ್ನಿ. ಡೆಕೋರೇಷನ್ ಎಲ್ಲರೂ ನೋಡಿದ್ರಲ್ವಾ ನೀವೆಲ್ಲ? ಮನೆಯಲ್ಲಿ ಯಾವುದೇ ತರದ್ದು ಫಂಕ್ಷನ್ ಆಗಿರ್ಬೋದು, ಮನೆ ಒಕ್ಕಲಾಗಿರ್ಬೋದು, ಉಪನಯ ಆಗಿರ್ಬೋದು, ಯಾವ್ದಾದ್ರು ಮನೆ ಪೂಜೆ ಆಗಿರ್ಬೋದು, ಎಲ್ಲಾ ತರದ್ದು ಡೆಕೋರೇಷನ್ ನಮ್ಮ ವನದುರ್ಗ ಟೀಮ್ ಪಡುಬಿದ್ರಿ ಮಾಡಿ ಕೊಡ್ತಾರೆ. ಹಾಗೇನೆ ಇವರ ಡೀಟೇಲ್ಸ್ ಎಲ್ಲ ನಾವು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ. So bye bye. Bye bye. Like, share, subscribe, comment. Bye.